ಕೊಳಚೆ ನೀರಿನ ಸಮಸ್ಯೆಯಿಂದ ಈ ಊರಿನ ಜನ ಕಂಗೆಟ್ಟು ಹೋಗಿದ್ದಾರೆ. ಈ ನಡುವೆ ಇಲ್ಲಿ ಹರಿತಾ ಇರೋ ಜೀವನಾಡಿ ನದಿಗೆ ಈ ಕೊಳಚೆ ನೀರು ಹರಿಯುತ್ತೆ. ಈ ನದಿಯ ನೀರನ್ನ ಅದೆಷ್ಟೋ ಜನ ಬಳಸ್ತಾರೆ. ಕೊಳಚೆ ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರು ನೋ ರೆಸ್ಪಾನ್ಸ್. ನಾರ್ತಾ ಇರೋ ಪರಿಸರ, ಅಲ್ಲಲ್ಲಿ ಕೊಳಚೆ ನೀರಿನ ಹಾವಳಿ. ಈ ನಡುವೆ ಜನರ ಜೀವನಾಡಿಯಾಗಿರೋ ನೇತ್ರಾವತಿ ತನ್ನೊಳಗೆ ಎಲ್ಲಾ ನೋವನ್ನ ಬಚ್ಚಿಟ್ಟು ದುಃಖಿತಳಾಗಿದ್ದಾಳೆ. ಇದು ಉಪ್ಪಿನಂಗಡಿಯಲ್ಲಿ ನಡೆಯುತ್ತಿರೋ ಕೊಳಚೆ ಪುರಾಣ. ಸ್ವಚ್ಛ ಭಾರತ ಎಂದು ಕೂಗಾಡುವವರೇ ಒಮ್ಮೆ ಇಲ್ಲಿ ನೋಡಿ. ಕಿಲೋಮೀಟರ್ ಮುಂದೆ ಸಂಚರಿಸಿದ್ರೆ ಒಂದು ಕೊಳಚೆ ಸಾಮ್ರಾಜ್ಯ ಗಬ್ಬು ವಾಸನೆಯ ಮೂಲಕ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಎಸ್, ನೀವು ನೋಡ್ತಾ ಇರೋ ಇದೇ ಕೊಳಚೆ ಪ್ರದೇಶದ ಬಗ್ಗೆ ನಾವು ಹೇಳ್ತಾ ಇರೋದು. ಇಲ್ಲೇ ಹತ್ತಿರದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಂದ ಬರುವ ಕೊಳಚೆ ನೀರಿದು. ಎಲ್ಲ ಕೊಳಚೆ ನೀರು ಇಲ್ಲಿಯೇ ಸಂಗ್ರಹವಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಸಂಗ್ರಹವಾಗಿರೋ ಈ ನೀರು ಇಲ್ಲಿಂದ ಎಲ್ಲಿಗೆ ಹರಿಯುತ್ತೆ ಗೊತ್ತಾ? ಅದನ್ನ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಆದ್ರೆ ಅದಕ್ಕಿಂತ ಮೊದಲು ಈ ನೀರು ಇಲ್ಲಿನ ಜನರ ನಿದ್ದೆ ಕೆಡಿಸಿದೆ. ಕೊಳಚೆ ನೀರು ಇಲ್ಲಿ ಶೇಖರಣೆಯಾಗಿ ಸೊಳ್ಳೆ ಉತ್ಪತ್ತಿಯಾಗಿ ಇಲ್ಲಿನ ಸುಮಾರು ಮನೆಗಳ ನಿವಾಸಿಗಳಿಗೆ ಡೆಂಗ್ಯೂ ಜ್ವರ ಬಂದು ತತ್ತರಿಸುವಂತೆ ಮಾಡಿತ್ತು. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಳ್ಳುವ ಸ್ಥಿತಿ ಬೇರೆ ಇಲ್ಲಿ ನಿರ್ಮಾಣ ಆಗಿದೆ. ಇವೆಲ್ಲದರಿಂದ ಇಲ್ಲಿನ ಜನತೆ ಕಂಗೆಟ್ಟು ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡಿತ್ತು. ಆದ್ರೆ ಅಧಿಕಾರಿಗಳಿಂದ ಸಿಕ್ಕಿದ್ದು ನೋ ರೆಸ್ಪಾನ್ಸ್. ನಮ್ಮ ಜಾಗದ ಎದುರು ಸರ್ಕಾರಿ ಜಾಗಕ್ಕೆ ನಮ್ಮ ಕೊಳಚೆ ನೀರು ಬಂದು ಭಾಳ ತೊಂದರೆ ಆಗ್ತಾ ಉಂಟು. ಅದು ಅಲ್ಲಿ ಸಂಗ್ರಹ ಆಗಿ ನಮ್ಮಲ್ಲಿ ಇದಕ್ಕೆ ಓವರ್ಫ್ಲೋ ಆಗಿ ನದಿಗೂ ಹೋಗ್ತಾ ಉಂಟು. ಇಲ್ಲಿ ಕಂಡವಟ್ರೆ ನೇತ್ರಾವತಿ ನದಿಗೆ ಕೊಳಚೆ ನೀರು ಹೋಗಿ ಸೇರ್ತಾ ಉಂಟು. ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಉಂಟು. ಕೊಳಚೆ ನೀರು ಇದನ್ನು ನಾವು ಪಂಚಾಯತ್ನವರ ಗಮನಕ್ಕೂ ತಂದಿದ್ದೇವೆ. ಆಶಾ ಕಾರ್ಯಕರ್ತರು ಮತ್ತು ಉಪ್ಪಿನಂಗಡಿಯ ಸರ್ಕಾರಿ ಆಸ್ಪತ್ರೆ, ತಾಲೂಕು ಪಂಚಾಯತ್ನವರ ಗಮನಕ್ಕೆಲ್ಲ ತಂದಿದ್ದೇನೆ. ನಮಗೆ ಇಲ್ಲಿ ಭಾಳ ಇದು ದುರ್ನಾಥವೂ ಬರ್ತದೆ, ಇದು ಬರ್ತದೆ, ಆರೋಗ್ಯಕ್ಕೆ ತೊಂದರೆ ಆಗುವ ಸಮಸ್ಯೆ ಉಂಟಾಗಿದೆ. ವೀಕ್ಷಕರೇ, ಸಮಸ್ಯೆ ಕಣ್ಣೆದುರು ಕಾಣ್ತಾ ಇದ್ರು ಅಧಿಕಾರಿಗಳು ತೆಪ್ಪಗೆ ಕುಳಿತಿದ್ದಾರೆ. ಆದ್ರೆ ಈ ಸಮಸ್ಯೆ ಇನ್ನೂ ದೊಡ್ಡದಾಗ್ತಾ ಇದೆ. ಅದೇ ಈ ನೀರು ಎಲ್ಲಿ ಹೋಗಿ ಸೇರುತ್ತೆ ಅನ್ನೋ ಪ್ರಶ್ನೆಗೆ ಸಿಗೋ ಉತ್ತರ ಎಸ್. ನಾವೆಲ್ಲ ಉಪ್ಪಿನಂಗಡಿ ಅಂದಾಗ ತಟ್ ಅಂತ ನೆನಪು ಮಾಡಿಕೊಳ್ಳೋದು ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನ. ಇದುವೇ ನಾಡಿನ ಜನರನ್ನು ಸಲಹುತ್ತಿರುವ ಸ್ವಾಮಿಯ ಪುಣ್ಯಕ್ಷೇತ್ರ. ಇದೇ ಕ್ಷೇತ್ರದಲ್ಲಿ ಇದೀಗ ವರ್ಷಾವಧಿ ಜಾತ್ರೆ ನಡೀತಾ ಇದೆ. ಉಪ್ಪಿನಂಗಡಿ ಮಕೆ ಜಾತ್ರೆ ಅಂದ್ರೆ ಅದು ಹತ್ತೂರಿಗೂ ಪ್ರಸಿದ್ಧಿ. ಮಕೆ ಜಾತ್ರೆ ಎಂದು ನೇತ್ರಾವತಿ ನದಿಯ ಪುಣ್ಯ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಕಷ್ಟ ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಆದ್ರೆ ಕಷ್ಟ ನಿವಾರಣೆ ಮಾಡೋ ಪುಣ್ಯದ ನೀರು ಈ ಕೊಳಚೆ ನೀರಿನಿಂದ ಕಲುಷಿತ ಆಗ್ತಾ ಇದೆ. ಕೊಳಚೆ ಪ್ರದೇಶದ ಕೊಳಚೆ ನೀರು ನೇರವಾಗಿ ಈ ನೇತ್ರಾವತಿಯ ಒಡಲನ್ನ ಸೇರ್ತಾ ಇದೆ. ಹೌದು, ಈ ಗಬ್ಬೆದ್ದು ದುರ್ನಾತ ಬೀರ್ತಾ ಇರೋ ಈ ಕೊಳಚೆ ನೀರು ಸೀದಾ ಹೋಗೋದು ನೇತ್ರಾವತಿಗೆ. ಇದೇ ನೀರು ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಾಲಯದ ಮುಂದೆ ಹರಿದು ಹೋಗುತ್ತೆ. ಇದೇ ನೀರಿನಲ್ಲಿ ನಾವು ಪಾಪ ಕಳೆಯುವುದಕ್ಕೆ ಅಂತ ಸ್ನಾನ ಮಾಡ್ತೇವೆ. ದೇವರ ಆಶೀರ್ವಾದದಿಂದ ಪಾಪ ಕಳೆಯುತ್ತೆ ಅನ್ನೋದೇನು ನಿಜ. ಆದ್ರೆ ಈ ಕೊಳಚೆ ನೀರಿನಿಂದ ಯಾವ ಪಾಪ ಸುತ್ತಿಕೊಳ್ಳುತ್ತೆ, ಯಾವ ರೋಗ ಸುತ್ತಿಕೊಳ್ಳುತ್ತೆ ಅನ್ನೋದು ಆ ದೇವರೇ ಬಲ್ಲ. ನಮ್ಮ ಬಳಿ ಒಂದು ಹೋಟೆಲ್ ಉಂಟು. ಹೋಟೆಲ್ನ ಬಳಿಯಿಂದ ನಮ್ಮ ಎದುರುಗಡೆಗೆ ಎಲ್ಲ ತುಂಬ ಕೊಳಚೆ ನೀರು ಹರಿತಾ ಬರ್ತಾ ಉಂಟು. ಅಲ್ಲ ಇದು ಟಾಯ್ಲೆಟಿಂದ ಕೊಳಚೆ ನೀರು ಹರಿತಾ ಬರ್ತಾ ಉಂಟು. ಅಲ್ಲಿ ಆ ಕೊಳಚೆ ನೀರು ಸೇರಿಕೊಂಡು ಸೊಳ್ಳೆ ಮತ್ತು ತುಂಬ ಒಂದು 10 ಗಂಟೆ ಬಿಸಿಲಿಗಾಗುವಾಗ ವಿಪರೀತ ದುರ್ನಾತ ಬರ್ತಾ ಉಂಟು. ಇಲ್ಲಿ ಆಸ್ಪತ್ರೆಗೆ ಮತ್ತು ನಮ್ಮಲ್ಲಿಗೆ ಬರುವ ಕೆಲವರು ಗ್ರಾಹಕರಿದ್ದಾರೆ. ತುಂಬ ಇದು ತೊಂದರೆ ಆಗ್ತಾ ಉಂಟು. ಈ ನೀರು ಮುಂದೆ ಹೋಗಿ ಅದು ತೀರಾ ನದಿಯನ್ನು ಸೇರ್ತಾ ಉಂಟು.
ನಮ್ಮದು ಪವಿತ್ರ ನದಿಯಾದಂಥ ಈ ನದಿಯನ್ನು ಸೇರಿ ಅದು ನೇತ್ರಾವತಿ ನದಿಗೆ ಸೇರಿ ಇದರಿಂದ ಜನರಿಗೆ ತುಂಬ ಕೇಡಾಗುವಂಥ ಒಂದು ಸಂದರ್ಭ ಉಂಟು. ಯಾವಾಗಲೂ ದೇವಸ್ಥಾನದ ಹತ್ರ ಹೋಗಿ ನಾವು ಪೂಜೆ ಮಾಡೋದ್ರಲ್ಲಿ ಸ್ನಾನ ಮಾಡುವಂಥ ಜಾಗ. ಇದಕ್ಕೆಂದು ಸೂಕ್ತ ಪರಿಹಾರ ಬೇಕು ಅಂತೇಳಿ ನೀವು ಕಳೆದ ಸಲದಿಂದ ಹೇಳ್ತಿದ್ದೇವೆ. ಇದಕ್ಕೆ ಮೊದಲು ಕೆಲವು ಸಲ ಪಂಚಾಯತಿಗೆ ಈ ಬಗ್ಗೆ ನಾವು ಮನವಿ ಕೂಡ ಕೊಟ್ಟಿರ್ತೇವೆ. ಆದರೆ ಇದುವರೆಗೆ ಅದು ಸೂಕ್ತ ಅದಕ್ಕೆ ಒಂದು ಕ್ರಮ ಒದಗಿಸಿಕೊಡಲಿಲ್ಲ, ಕ್ರಮ ಆಗಲಿಲ್ಲ. ಇನ್ನಾದರೂ ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗನೆ ಈ ದುರ್ನಾತ ಬರುವಂಥದ್ದು ಅಥವಾ ಆರೋಗ್ಯ ಹದಗೆಡುವಂಥ ಈ ಪರಿಸ್ಥಿತಿಯನ್ನು ಹೋಗಲಾಡಿಸ್ಬೋದು ಅಂತೇಳಿ ನಮ್ಮ ಅಭಿಪ್ರಾಯ. ಇದರಿಂದಾಗಿ ಕೆಲವು ಇಲ್ಲಿ ಕೆಲಸ ಮಾಡ್ತಿರೋ ಕೆಲವು ಶಾಪುಗಳಿದೆ, ಕಾರ್ ಡೆಕೋರ್ ಇದೆ, ಹಾಸ್ಪಿಟಲ್ ಇದೆ, ಅಥವಾ ವೆಲ್ಡರ್ಸ್ ಇದೆ, ಡೆಂಟಲ್ ಹಾಸ್ಪಿಟಲ್ ಇದೆ. ಬರುವವರಿಗೆ ಮತ್ತು ಇಲ್ಲಿ ಕೆಲಸ ಮಾಡೋರು ಎಲ್ಲ ನೌಕರಿಗೂ ಇದರಿಂದ ತುಂಬ ಹಾನಿ ಆಗ್ತದೆ. ಇದು ನಿನ್ನೆ ಮೊನ್ನೆಯ ಸಮಸ್ಯೆಯಲ್ಲ, ಹಲವಾರು ವರ್ಷಗಳಿಂದ ಈ ಸಮಸ್ಯೆಯಾಗಿಯೇ ಉಳಿದಿದೆ. ಇನ್ನೊಂದು ವಿಪರ್ಯಾಸ ಅಂದ್ರೆ ಈ ಕೊಳಚೆ ನೀರು ಸಂಗ್ರಹ ಆಗ್ತಾ ಇರೋದು ಸರ್ಕಾರಿ ಜಾಗದಲ್ಲಿ. ಹಾಗಾಗಿ ಅದೆಷ್ಟೋ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಯ ಬಾಗಿಲು ತಟ್ಟಿದ್ರು ಈ ಸಮಸ್ಯೆಗೆ ಮುಕ್ತಿ ಅನ್ನೋದೇ ಸಿಗ್ತಿಲ್ಲ. ಈಗ ಈ ಕೊಳಚೆ ಸಮಸ್ಯೆಯಿಂದ ಯಾವಾಗ ಮುಕ್ತಿ ಸಿಗುತ್ತೆ ಅನ್ನೋದು ಎಲ್ಲರ ಯಕ್ಷ ಪ್ರಶ್ನೆ. ಆದಷ್ಟು ಬೇಗ ಈ ಕೊಳಚೆ ಸಮಸ್ಯೆಗೆ ಮುಕ್ತಿ ಸಿಗಬೇಕು ಅನ್ನೋದೇ ಉಪ್ಪಿನಂಗಡಿ ಜನರ ಒಕ್ಕೂರಳ ಬೇಡಿಕೆ. ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.